ಹಿಜಾಬ್ ಕೇಸರಿ ಶಾಲು ವಿವಾದದ ಹಿನ್ನೆಲೆಯಲ್ಲಿ ಕಳೆದ ಸುಮಾರು ಒಂದು ವಾರದಿಂದ ಬಂದ್ ಆಗಿದ್ದ ಪದವಿ ಪೂರ್ವ ಪದವಿ ಕಾಲೇಜುಗಳು ಇಂದು ಆರಂಭಗೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಇಂದು ತರಗತಿಗೆ ಹಾಜರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ 6 ಕಾಲೇಜುಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿಕೊಂಡು ಬಂದಿರುವ ಪ್ರಕರಣ ನಡೆದಿದ್ದು ಕಾಲೇಜು ಆಡಳಿತ ಮಂಡಳಿ ಶಾಂತಿಯುತವಾಗಿ ಪ್ರಕರಣವನ್ನು ಇತ್ಯರ್ಥಪಡಿಸಲು ಕ್ರಮ ವಹಿಸಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು. ಕೆಲವೊಂದು ಕಾಲೇಜಿನ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿ ಕಾಲೇಜಿಗೆ ಆಗಮಿಸಿದ್ರು. ಕಾಲೇಜಿನ ಆಡಳಿತ ಮಂಡಳಿಯ ಪ್ರಮುಖರು ಅವರನ್ನು ಪ್ರಾಂಶುಪಾಲರ ಕಚೇರಿಗೆ ಕರೆಸಿಕೊಂಡು ನ್ಯಾಯಾಲಯದ ಸೂಚನೆಯನ್ನ ತಿಳಿಸಿ ಆದೇಶವನ್ನ ಪಾಲಿಸುವಂತೆ ಮನವರಿಕೆ ಮಾಡಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ತರಗತಿಗೆ ಹಾಜರಾಗಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಗೊಂದಲ ಉಂಟಾಗದಂತೆ ಕ್ರಮ ವಹಿಸಿದೆ. 6 ಕಾಲೇಜುಗಳಿಗೆ ನಾನು ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದೇವೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು. ಪ್ರಾರಂಭ ಆಗಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ 6 ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಂಡು ಬಂದಿದ್ದಾರೆ ವಿದ್ಯಾರ್ಥಿನಿಯರು ಅಂತ ಹೇಳಿಬಿಟ್ಟು ಸ್ಥಳೀಯ ಶಾಲಾ ಮತ್ತು ಕಾಲೇಜು ಆಡಳಿತ ವರ್ಗದವರು, ಪ್ರಿನ್ಸಿಪಲ್ಲು ಮತ್ತು ಫ್ಯಾಕಲ್ಟಿ ಇರ್ತಾರೆ. ಅವರು ಹೈಕೋರ್ಟ್ ಸೂಚನೆ ಈ ರೀತಿ ಇದೆ, ನೀವು ಈ ರೀತಿ ನಡ್ಕೋಬೇಕು ಅಂತಂದು ಅವ್ರಿಗೆ ಶಾಲಾ ಕಾಲೇಜಿನ ಪ್ರಿಮೈಸಸ್ ಒಳಗಡೆ ಪ್ರಿನ್ಸಿಪಲ್ ಚೇಂಬರ್ ಹತ್ರ ಕರೆಸಿ ಹೇಳಿದ್ದಾರೆ. ಒಟ್ಟು 6 ಕಾಲೇಜುಗಳಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗಿತ್ತು. ಸರಿಸುಮಾರು ಒಂದು ಪ್ರತಿ ಕಾಲೇಜಲ್ಲೂ 10, 15, 20, 25 ಜನ ವಿದ್ಯಾರ್ಥಿನಿಯರು ಈ ರೀತಿ ಬಂದಿದ್ದರು. ಅದರಲ್ಲಿ ಹೆಚ್ಚೆಚ್ಚು ಶಾಲಾ ಮತ್ತು ಕಾಲೇಜಿನ ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಮತ್ತು ಅವರ ಅಥಾರಿಟೀಸ್ ಯಾರಿದ್ದಾರೆ ಅವ್ರು ಹೇಳಿದ ಮೇಲೆ ಹಿಜಾಬನ್ನು ರಿಮೂವ್ ಮಾಡಿ ಶಾಲಾ ಕಾಲೇಜುಗಳಿಗೆ ಅಟೆಂಡ್ ಆಗ್ತಾರೆ. 1-2 ಕಾಲೇಜುಗಳಲ್ಲಿ ನಾವು ಇನ್ನು ಇದ್ರ ಬಗ್ಗೆ ನಿರ್ದಿಷ್ಟವಾದಂತಹ ಆದೇಶ ಬರೋವರೆಗೂ ನಾವು ಬರೋದಿಲ್ಲ ಅಂತ ಹೇಳಿ ಹೋಗಿದ್ದಾರೆ ಅನ್ನೋಂಥದ್ದು ಮಾಹಿತಿ. ವಿದ್ಯಾರ್ಥಿನಿಯರು ನಾವು ಬರೋದಿಲ್ಲ ಅಂತ 1-2 ಕಾಲೇಜುಗಳಲ್ಲಿ ವಾಪಸ್ ಹೋಗಿದ್ದಾರೆ. ಸೊ ಸ್ಥಳೀಯ ಎಲ್ಲ 6 ಸ್ಥಳಗಳಿಗೆ ನಮ್ಮ ಹಿರಿಯ ಅಧಿಕಾರಿಗಳು, ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅಲ್ಲಿ ಬೇರೆ ಯಾವುದೇ ಒಂದು ಗೊಂದಲಮಯ ವಾತಾವರಣ ಇಲ್ಲ ಅನ್ನುವಂಥದ್ದು ನಾನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಡಿಸಿಪಿಗಳಾದ ಹರಿರಾಮ್ ಶಂಕರ್, ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು. Oshima, batteries and inverters. Grab the power.